ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆದ ವಿವರ ನರಮಾನ್ಯ ಜಾತಿಗೆ ಮರ್ಯಾದೆ ಕೊರಡು ರೈತರಿಗೆ ಪೊಂಜೋಲಿಗೆ ಸಹಕಾರಿಲಿಗೆ ಎಟ್ಟೆ ಮಲ್ಪಡೊಂದು ಪುನತೆ ನರಮಾನ್ಯ ಜಾತಿಗೆ ಮರ್ಯಾದೆ ಕೊರಡೊಂದು ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ ಕುಡ್ಲಡ್ ಶುಕ್ರವಾರ 74ನೇ ವರ್ಷದ ಪುಟ್ಟುಪರ್ಬ ಸವಲತ್ತು ಪಟ್ಟುನಲ್ಲಿಸಿದ ಆರು ಪಾತೆರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ನ 74ನೇ ವರ್ಷದ ಪುಟ್ಟುಪರ್ಬ ಮೆಚ್ಚುಗೆದಲೇಸುವಕ 74 ಜನಕ್ಕೆ ಸವಲತ್ತಲೆನ್ ಪಟ್ಟುನ ಕಾರ್ಯಕ್ರಮ ಶುಕ್ರವಾರ ಕುಡ್ಲ ಕೊಡಿಯಾಲ ಬೈಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣೋಡು ನಡೆತಂಡು ಅಭಿನಂದನಾ ಸಮಿತಿ ಗುರ್ಕಾರ್ಯರ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಎತ್ಕೊಂಡಿರ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರು ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ.ಎಸ್. ಎಡಪಡಿತ್ತಾಯರು ಬಿನ್ನೆರ್ ಇತ್ತದ ಕಾರ್ಯಕ್ರಮ ಉದಿಪನಾಡು ನಮ್ಮ ಕುಡ್ಲ ತಯಾರು ಮಲ್ತಿನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರನ ಸಾಧನೆನ ಬಗೆಟ್ ಸಾಕ್ಷ್ಯ ಚಿತ್ರ ನಮ್ಮ ಕುಡ್ಲ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೆ ರೈತದ ಪ್ರದರ್ಶನ ಒಡಿಯೂರು ಸ್ವಾಮೀಜಿ ಆಶೀರ್ವಚನ ಕೊಡ್ದು ತ್ಯಾಗಬುಕ ಸೇವೆ ಭಾರತದ ಸಹಕಾರ ತತ್ವ ಆದುಂಡು ರಾಜೇಂದ್ರ ಕುಮಾರ್ ಸಮಾಜ ಸೇವೆದ ಒಟ್ಟುಗು ಪುಟ್ಟುನ ದಿನದ ಗೌಜಿನ ಆಚರಣೆ ಮಲ್ತೊಂದುಲ್ಲೆರ ನಾಯಕತ್ವ ಗುಣನುಂಜಿ ಪುದರ ರಾಜೇಂದ್ರ ಕುಮಾರ್ಗೆ ಸಂದುಣೊಂದು ಪಂಡೆರ ಪ್ರೀತಿ ಭಾವದ ವಿಚಾರ ಉಡಲ್ನಿ ಅಂತೂತೆ ಅಂಚಾಯನೆಕರ್ ನಾವು ನೆನತ್ತು ಬುಳಿದು ಬರಡು ಜನಗಳಿಗೆ ಅನುಕೂಲಕರವಾದ ಉಪ್ಪಂಡು ಪಂಡೊಂದು ಸಹಕಾರಿ ತತ್ವದ ಅನ್ವಯ ಬದುಕು ಮಲ್ಪೊಡು ಎಡ್ ನಡಪಣೆ ದಾದ ಅಂತ ಕೇಂದ್ರ ಕೊಡುಕೊಳ್ಳುವಿಕೆ ಯಾನು ಮುರುಡಂಜಿ ಗುಂಪು ದಾಖಲೆಯನ್ನು ಪಾತಿರ್ಪಾಯ ನವೋದಯ ಗುಂಪು ದಾಖಲೆ ಎಲ್ಲ ಸಹಕಾರ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಲೆತ್ತದಾಗ ಆ ಮಣ್ಪುಣಂಜಿ ಕಾರ್ಯ ಉಂಟು ಬೆಂಗಳೂರು ಗುಂಪುಗಳು ಇಲ್ಲ ಅಲ್ಪ ಭಾರಿ ಎಡ್ಡ ರೀತಿಯ ಸೇವೆ ಆವೊಂದುಂಡು ಅವಳ ಬುಳೆ ಒಡೊಂಜು ಮೇಯ್ಟು ತಾನೂ ಬೆಳೆಯಬೇಕು ಸಮಾಜವನ್ನು ಬೆಳೆಸಬೇಕು ಆ ರಡ್ಡು ಉದ್ದೇಶ ಉಂಟು ಒಟ್ಟು ಯಾನ್ ತಿರ್ತಿನದಾದ ಅಂದ್ಕೇಂಡ ಇರವಿನ ಅರಿವು ಅರಡೆ ಎತ್ತಿನಿಡದಾದ ತಪ್ಪುದಿರು ಇರವಿನ ಅರಿವು ಬಂಡದಾದ ಮಾತಾಡಲುಂಡು ಆಧ್ಯಾತ್ಮ ತತ್ವನೇ ಅವು ಇರವಿನ ಅರಿವು ಉಂದು ಯಾರು ಇರವಿನ ಅರಿವನ್ನು ಮೂಡಿಸಿಕೊಳ್ಳುತ್ತಾನೋ ಅವನೇ ಆಧ್ಯಾತ್ಮಿ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರ್ಕಾರ್ಯರ ಪ್ರದೀಪ್ ಕುಮಾರ ಕಲ್ಕುರ ರಾಜೇಂದ್ರ ಕುಮಾರನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತೆರ 74ನೇ ವರ್ಷದ ಪುಟ್ಟುಪರ್ಬದ ಲೆಕ್ಕೊಡು ಅಭಿನಂದನಾ ಸಮಿತಿದ ನೆಲೆಟ್ ಪ್ರೊಫೆಸರ್ ಪಿ.ಎಸ್. ಎಡಪಡಿತ್ತಾಯರು ರಾಜೇಂದ್ರ ಕುಮಾರ್ಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಈ ಪೊರ್ತುಡು 74ನೇ ಜನ್ಮ ದಿನಾಚರಣೆ ಕೊಡು 74 ಜನಕ್ಕೆ ಸವಲತ್ತಲೆನ್ ಪಟ್ಟಿಯರ ಜಿಲ್ಲಾಧಿಕಾರಿ ರವಿಕುಮಾರ್ ಎಂ.ಆರ್. ಪಾತಿರ್ದು ಎಡ್ಪು ಬೈಕಿಯರ ಹೆಚ್ಚಿನ ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ಶಕ್ತಿ ಕೇಂದ್ರ ಇದೆ. ಆ ಶಕ್ತಿ ಕೇಂದ್ರಕ್ಕೇನೆ ತಾವೂ ಸಹ ನೀವು ಸೇರಬೇಕು. ಅಲ್ಲಿ ನೀವು ವ್ಯಕ್ತಿಯಾಗಿ ಹೋಗಿ ತಮ್ಮ ಶಕ್ತಿಯನ್ನು ತೋರಿಸಿ ಅಂತ ಕೇಳಿದಾಗ ಇಲ್ಲ ನನಗೆ ಅದು ಬೇಡ, ನಾನು ಅಲ್ಲಿವರೆಗೂ ಹೋಗೋದು ಬೇಡ, ನಾನು ಇಲ್ಲೇನೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾನೆ ಅಂತಂದರು. ನಾನೊಬ್ಬ ಜಿಲ್ಲಾಧಿಕಾರಿಯಾಗಿ ಹೇಳ್ತೇನೆ, ಒಬ್ಬ ಸಾರ್ವಜನಿಕನಾಗಿ ಅಥವಾ ಅವರ ಅಭಿಮಾನಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಸರ್ ನಿಮ್ಮಂಥವರು ಆ ಕ್ಷೇತ್ರದ ಶಕ್ತಿ ಭವನಕ್ಕೆ ಬರಬೇಕು. ಅದರಿಂದ ಇವತ್ತು ತಾವು ಏನು ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಾವು ಸಾಧನೆಯನ್ನು ಮಾಡಿದಿರಿ, ಅದನ್ನು ಎಲ್ಲ ರಂಗಗಳಲ್ಲಿಯೂ ಮಾಡಲಿಕ್ಕೆ ತಮ್ಮಂಥವರ ಅವಶ್ಯಕತೆ ಇದೆ. ಜಿಲ್ಲೆಗೆ ಇರ್ಬೋದು, ರಾಜ್ಯಕ್ಕೆ
ಅವಶ್ಯಕತೆ ಇದೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರ್ದ ತಾನು ನರಮಾನ್ಯ ಜಾತಿನ ನಂಬುದಿನಿ ಒವ್ವೆ ಜಾತಿ ಬಗೆಟ್ ತಾನು ಪನಯ ನರಮಾನ್ಯ ಜಾತಿಗೆ ಮರ್ಯಾದೆ ಕೊರಡು ಇಡೀ ಸಮಾಜಕ್ಕೆ ಬದುಕರೆ ಅವಕಾಶ ಮಲ್ತುಕೊರಂಡ ಅಕ್ಲನ ಆಶೀರ್ವಾದನೆ ನಂಕ ಶ್ರೀರಕ್ಷೆ ತಾನು ರಾಜಕೀಯ ಮಲ್ತದಿಜಿ ರೈತರಿಗೆ ಪೊಂಜೋಲಿಗೆ ಸಹಕಾರಿಲಿಗೆ ಎಡ್ಡೆ ಮಲ್ಪಡೊಂದು ಪುನತೆ ದಾಯಪಂಡ ಸಮಾಜೋಡ್ದಾದ್ರೆ ತಾನು ಮಿತ್ತು ಪೋತೆಂದು ರಾಜೇಂದ್ರ ಕುಮಾರ್ ಪಂಡ್ಯರ. ಆ ಕಾಲದಲ್ಲಿ ಜಿಲ್ಲೆಯ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ನೀನು ಜಿಲ್ಲಾ ಬ್ಯಾಂಕಿಗೆ ಆಗಬೇಕು ಅನ್ನುವಂಥದ್ದನ್ನು ಪ್ರೇರೇಪಿಸಿದಿಂದ ಅಧ್ಯಕ್ಷನಾದೆ. ಆ ನಂತರ ಇವತ್ತಿನವರೆಗೂ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಯಾವತ್ತೂ ರಾಜಕೀಯ ಮಾಡಲಿಲ್ಲ. ಆ ಪಕ್ಷದ ಆಡಳಿತ ಮಾಡ್ತಾನೆ, ಈ ಪಕ್ಷದ ಆಡಳಿತ ಮಾಡ್ತಾನೆ ಇಲ್ಲ. ಜಿಲ್ಲೆಯ ರೈತರಿಗೆ ಏನು ಸವಲತ್ತು ಸಿಗಬೇಕು, ಜಿಲ್ಲೆಯ ಮಹಿಳೆಯರಿಗೆ ಯಾವ ರೀತಿಯ ಸವಲತ್ತು ಸಿಗಬೇಕು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ದೇನೆ ಹೊರತು ಪಕ್ಷ ರಾಜಕೀಯವನ್ನು ನಾನು ಎಲ್ಲಿಯೂ ತಂದಿಲ್ಲ. ಆದ್ದರಿಂದಾಗಿ ನನಗೆ ಇವತ್ತು ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಮೇಲ್ ಬಂದಿದ್ದೇನೆ ಹೊರತು ನನ್ನಿಂದ ನಾನು ಅನ್ನುವಂಥ ಶಬ್ದವನ್ನು ನಾನು ಯಾವತ್ತೂ ಉಪಯೋಗ ಮಾಡುವುದಿಲ್ಲ. ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಅದಾನಿ ಸಂಸ್ಥೆದ ಕಿಶೋರ್ ಆಳ್ವ ಜಾಗತಿಕ ಬಂಟೆರ್ನ ಸಂಘಲನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ, ಹೊಸ ದಿಗಂತ ಪತ್ರಿಕೆದ ಮುಖ್ಯ ಕಾರ್ಯತೋನ್ನಾಧಿಕಾರಿ ಪ್ರಕಾಶ್ PS, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರುಕಾರ್ಯರು ವಿನಯ ಕುಮಾರ್ ಸೂರಿಂಜೆ, ಅಭಿನಂದನಾ ಸಮಿತಿದ ಕಾರ್ಯಗುರುಕಾರ್ಯರು ಶಶಿಕುಮಾರ್ ರೈ, ಪ್ರಧಾನ ಕಾರ್ಯಂತರ ಭಾಸ್ಕರ ಎಸ್ಕೋಟ್ಯಾನ್ ಬಕ ಬ್ಯಾಂಕ್ದ ನಿರ್ದೇಶಕರ ಮುಖ್ಯ ಕಾರ್ಯತೋನ್ನಾಧಿಕಾರಿ ಪಾಲ್ಗೊಂಡರು. ನಿತೇಶ್ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಕುಡ್ಲನಗರ ಹೊಸ ಪೊಲೀಸ್ ಕಮಿಷನರ್ ಆದ ಕುಲದೀಪ್ ಕುಮಾರ್ ಜೈನ್ ಶುಕ್ರವಾರ ಅಧಿಕಾರದೆತ್ತೊಂಡ್ಯರು. ವರ್ಗಾದು ಪೋಂದುಪ್ಪನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕುಲದೀಪ್ರಿಗೆ ಅಧಿಕಾರ ಬುಡ್ದು ಕೊರಿಯರು. ಕುಡ್ಲನಗರದ ಹೊಸ ಪೊಲೀಸ್ ಕಮಿಷನರ್ ಆದ ಕುಲದೀಪ್ ಕುಮಾರ್ ಜೈನ್ ಶುಕ್ರವಾರ ಅಧಿಕಾರದೆತ್ತೊಂಡ್ಯರು. ವರ್ಗಾದು ಪೋಂದುಪ್ಪನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕುಲದೀಪ್ರಿಗೆ ಅಧಿಕಾರ ಬುಡ್ದು ಕೊರಿಯರು. ಕುಲದೀಪ್ ಕುಮಾರ್ ಜೈನ್ ಮಾಧ್ಯಮದ ಪಾತಿರ್ದು ಭ್ರಷ್ಟಾಚಾರ ಸಹಿಸುಜಿ ಮಾತಾರೀತಿದ ಅಕ್ರಮ ಕಾರ್ಯಲೆನ್ ತಡೆಪರೆ ಸರಿಯಾಯಿನ ಕ್ರಮದೆತ್ತನುಂಡು ಮಾತಿರ್ನಲ ಸಾಕಾರಡು ಜನಕ್ಲಿಗೆ ಅನುಕೂಲ ಆಪನಂಚ ಕಾರ್ಯ ಮಲ್ಪೆಂದು ಪಂಡ್ಯರ. 2019 ವರ್ಷದ ಬ್ಯಾಚ್ IPS ಅಧಿಕಾರಿಯಾದುಪ್ಪನ ಕುಲದೀಪ್ ಕುಮಾರ್ ಈ ದುಂಬು ಬೆಂಗಳೂರು ಪಟ್ಟೆ ವಿಭಾಗದ ಟ್ರಾಫಿಕ್ DC ಆದಿತ್ಯರ. ಸಾಕಷ್ಟು ಮಾಹಿತಿ ಬಗ್ಗೆ ಇದೆ, ಅವೇರ್ನೆಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ ಟ್ರಾಫಿಕ್ ಬಗ್ಗೆ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಹೆಲ್ಮೆಟ್. ಈಗ ಒಂದು 6 ತಿಂಗಳ ಈಚೆ ಟ್ರಿಬಲ್ ರೈಡ್ ಹೋಗ್ತಾ ಇದ್ದಾರೆ, ಹೆಲ್ಮೆಟ್ ಆಗ್ತಾ ಇಲ್ಲ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ತುಂಬ ಆಗ್ತಾ ಇದೆ. ಅದನ್ನು ಮಂಗಳೂರಂದರೆ ಅಷ್ಟು ರೂಲ್ಸನ್ನು ಫಾಲೋ ಮಾಡೋದು, ರೀಸೆಂಟಾಗಿ ಇದು ಭಾರಿ ಕ್ಷೀಣ ಆಗ್ತಾ ಇದೆ. ಮತ್ತು ಎಲ್ಲ ನಿಮಗೆ ಎಲ್ಲ ಊರಿನ ಜನತೆಗೆ ಕೇಳ್ಕೊತೀನಿ, ನಮ್ಮ ಸೇಫ್ಟಿಗೆ ರೂಲ್ಸ್ ಇರೋದು ನಾವು ದಯವಿಟ್ಟು ಪಾಲನೆ ಮಾಡಿದರೆ ನಮಗೆ ಅನುಕೂಲ ಆಗೋದು. ಯಾಕೆ ದಿನನಿತ್ಯ ನಾವು ಮನೆಯಿಂದ ಹೊರಡುವಾಗ ನಾವು ಒಂದು ಮನಸ್ಸಲ್ಲಿ ಇಟ್ಕೋಬೇಕು, ಯಾರೋ ಒಬ್ಬರು ನಮಗೆ ಕಾಯ್ತಾ ಇದ್ದಾರೆ, ಅವರ ಸಲುವಾಗಿ ನಾವು ಕರೆಕ್ಟಾಗಿ ಮನೆಗೆ ಮತ್ತೆ ರೀಚ್ ಆಗಬೇಕು, ತೊಂದರೆ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಜವಾಬ್ದಾರಿಯಾಗಿ ನಾವು ಎಲ್ಲ ಪಾಲನೆಗಳು ಮಾಡಿದ್ದೆ ಎಲ್ಲ ಜನಗಳಿಗೂ ಅನುಕೂಲ ಮತ್ತು ಪೊಲೀಸರಿಗೂ ಅನುಕೂಲ. ಕಡಬಡು ಇರುವೆರನ ಜೀವದೆತ್ತಿನ ಕಾಡ ನೆನ್ಪತ್ತನ ಕಾರ್ಯಾಚರಣೆಡ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಕೇರಿಗೆ ಗೆಲ್ಮೆ ಪಡೆತಡು. ಗುರುವಾರ ರಾತ್ರಿ ಕಾಡ ಅಧಿಕಾರ್ಲು ಬೊಕ ವೈದ್ಯ ಅಧಿಕಾರ್ಲನ ಸಾಕಾರಡು ಕಾರ್ಯಾಚರಣೆದ ಕೂಟ ಆನೆನ್ ಪತ್ತದಂಡು. ಈ ಪೊರ್ತುಡು ಪೆಟ್ಟು ಲಡಾಯಿ ಮಲ್ತದಿನ ಕಿಡಿಗೇಡಿಲಿಡ್ 7 ಜನ ಆರೋಪಿಲೆನ ಶುಕ್ರವಾರ ಪೊಲೀಸರು ಪತ್ತದಿರು.
ಕಡಬಡು ಇರ್ವೇರನ ಜುವದಿತ್ತಿನ ಕಾಡ ನೆನಪತ್ತನ ಕಾರ್ಯಾಚರಣೆಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಿರಿಗೆ ಗೆಲ್ಮೆ ಪಡೆತಂಡ ಗುರುವಾರ ರಾತ್ರಿ ಕಾಡ ಅಧಿಕಾರುಲು ಬೊಕ್ಕ ವೈದ್ಯ ಅಧಿಕಾರುಲಿನ ಸಹಕಾರಡು ಕಾರ್ಯಾಚರಣೆ ಕೂಟ ವೆನಪತ್ತದಂಡು ಕಡಬ ತಾಲೂಕು ಐತೂರು ಗ್ರಾಮದ ಸುಂಕದ ಕಟ್ಟೆ ಕೈತಲು ಮುಜೂರು ಮಂಡೇಕರ ಬಾಗುಡು 4 ಕಾಡನೆ ಉಂಡು ಪಂಪನ ಮಾಹಿತಿದಂಚ ಕಾರ್ಯಾಚರಣೆ ಕೂಟ ನಾಡುಪತ್ಯರ ಸುರು ಮಲ್ದಿತ್ತಂಡು ಸುಂಕದ ಕಟ್ಟೆ ಕೊಂಬಾರು ಮಾರ್ಗದ ಕೈತಲು ಕಾಡನೆ ಒಪ್ಪುನೆಂತಿರಿದು ಅಡಿಗು ಪೋದು ವೈದ್ಯರು ಬೆಡಿಟ್ ಮತಿ ತಪ್ಪವನ ಇಂಜೆಕ್ಷನ್ ಕೊಡ್ತಾರ ಆನೆಗೆ ಮತಿ ತತ್ತಿ ಬೊಕ್ಕ ಐನ್ ಕಟ್ ಮಾಡ್ದಾರ ಐನ್ ಸಾಗವನಗ ಅಧಿಕಾರ್ಲ ಬೊಕ್ಕ ಪೊಲೀಸ್ರನ್ನ ಮಿತ್ತು ಒಂಜಿ ಕೂಟದಕ್ಲು ಮೇಲುಗು ಬರ್ನ ಸಂಗತಿಲ ಗುರುವಾರ ರಾತ್ರಿ ಕಡಬಡ ನಡತದಂಡ ಕಾಡ ಅಧಿಕಾರ್ಲ ಬೊಕ್ಕ ಪೊಲೀಸರನ ಗಾಡಿಲೆಗ ನಷ್ಟ ಆದಿತ್ತದ ಡಿವೈಎಸ್ಪಿ ಸೇರಿದ 3 ಪೆಟ್ಟಾದಿತ್ತಂಡ ಆನೆನ ಪತ್ತಿ ಬೊಕ್ಕ ಬಾಕಿ ಆನ್ಲೈನ್ ಪತ್ಯರ ಒತ್ತಾಯ ಮಲ್ತದ ಸಾರ್ವಜನಿಕರ ಅಧಿಕಾರ್ಲಿನ ಮಿತ್ತು ಏವರ ತಾಳ್ದಿತ್ತೆರ ಈ ಪೊಟ್ಟುಡು ಕಿಡಿಗೇಡಿಲು ಕಾಡು ಇಲಾಖೆದ ಅಧಿಕಾರ್ಲು ಬೊಕ್ಕ ಪೊಲೀಸ್ ಇಲಾಖೆದ ಜೀಪುಗು ನಷ್ಟ ಉಂಡು ಮಲ್ತದೇರ ಆನೆನ ಜಾಗೆ ಬದತ್ತಿ ಬೊಕ್ಕ ಕಾರ್ಯಾಚರಣೆಯ ದುಂಬರಿಪು ಅಂದ್ ಪಂಡಲ ಕೆಲವರು ಒಪ್ಪಂದೆ ಓದಂಟಾದ ಕಲ್ಲು ದಕ್ಕದೇರ ಸ್ಥಿತಿಗತಿ ಗಂಭೀರಾನಗ ಪೊಲೀಸರು ಲಾಠಿ ಚಾರ್ಜ್ ಮಂದದೇರ ಒರಿಯನ್ ಅಪಗನೆ ಪೊಲೀಸರು ಸ್ವಾಧೀನಗದೆ ತೊಂದೆರ ಜಾಗಿಡ್ ಹೆಚ್ಚಿಗೆ ಪೊಲೀಸ್ ಪಾಡ್ದಂಡ ಕಾರ್ಯಾಚರಣೆ ದುಂಬರಿಪುಣೊಂದು ಜಿಲ್ಲಾಧಿಕಾರಿ ರವಿಕುಮಾರ್ ತೆರಿಪಾದ ಅಧಿಕಾರಿಗಳಿಗೆ ಸಹಕಾರ ಕೊರಡೊಂದು ಕೇನೊಂದೆರ ಗಲಾಟೆ ಮಲ್ತದ ಕಲ್ಲು ದಕ್ಕದ ನಷ್ಟ ಉಂಡು ಮಲ್ತಿನ ಕಿಡಿಗೇಡಿಲಿಗೆ 7 ಜನ ಆರೋಪಿಗಳನ್ನು ಬಂಧನ ಮಲ್ತದನಂದು ಶುಕ್ರವಾರ ಜಿಲ್ಲಾ ಎಸ್ಪಿ ಡಾಕ್ಟರ್ ವಿಕ್ರಮ್ ಅಮಟೆ ತೆರಿಪಾದೆರ ಕೊಂಬಾರು ಗ್ರಾಮದ ಉಮೇಶ್ ರಾಜೇಶ್ ಕನ್ನಡ ಜನಾರ್ದನ ರೈ ಕೋಕಿಲಾನಂದ ತೀರ್ಥಕುಮಾರ ಅಜಿತ್ ಕುಮಾರ್ ಬೊಕ್ಕ ಸಿರಿಬಾಗಿಲದ ಗಂಗಾಧರಗೌಡ ಮುಕ್ಲು ಬಂಧನ ಐನ ಆರೋಪಿಲಾದುಲ್ಲೆರ ಗುರುವಾರ ರಾತ್ರಿ ನಡತಿನ ಪೆಟ್ಟು ಲಡಾಯಿ ಬಗೆಟ್ ಒತ್ತು ವಲಯ ಕಾಡಿ ಅಧಿಕಾರ್ಲು ಕೊರ್ನ ದೂರದಂಚ ಕಡಬ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತೆರ ಪಕ್ಷ ಮುಖ್ಯಾರ್ಥ ನಮ್ಮ ಉಲೈ ಸತ್ಯ ಧರ್ಮನು ನಡಪಾವೊಂದು ಬತ್ತಂಡ ಮಹಾಲಿಂಗೇಶ್ವರ ದೇವರಿಗೆ ನಡಪಾವನ ಬ್ರಹ್ಮಕಲಶ ಸಾರ್ಥಕ ಅಂದ್ ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಪಂತೆರ ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮ ಕಲಶದ 5ನೇ ದಿನದ ಧಾರ್ಮಿಕ ಸಭೆಟ್ ಆಶೀರ್ವಚನ ಕೊರಿಯರು ಬೆಳ್ತಂಗಡಿ ತಾಲೂಕದ ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪೆರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ 5ನೇ ದಿನದ ಧಾರ್ಮಿಕ ಸಭೆ ಗುರುವಾರ ಅಟ್ಟಣೆ ಆದಿತ್ತಂಡ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಶಾಸಕರ್ಲಾದುಪ್ಪನ ಹರೀಶ್ ಪುಂಜ ಎತ್ಕೊಂಡರ ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ತು ಭಗವಂತೆ ಕೊರ್ನಗೆ ನೋಡ್ದು ನಮ್ಮ ಕರ್ತವ್ಯ ಮಲ್ಪುಗ ನಮ್ಮ ಕರ್ತವ್ಯ ವಿಶ್ವ ಪ್ರೇಮ ದೂರ ಇತ್ತಿನ ಕುಲೆಲ್ಲ ಮುಟ್ಟ ಮಲ್ತೊನ್ನ ಗುಣ ಬರುಡು ಪಕ್ಷ ಮುಖ್ಯಾತ್ ನಮ್ಮ ಉಲೈ ಸತ್ಯ ಧರ್ಮನು ನಡಪಾವೊಂದು ಬತ್ತಂಡ ಮಹಾಲಿಂಗೇಶ್ವರ ದೇವರಿಗೆ ನಡಪಾವನ ಬ್ರಹ್ಮಕಲಶ ಸಾರ್ಥಕ ಅಂದು ಪಂಡ್ಯರ ನಾವು ಎಲ್ಲ ಓದ್ತೇವೆ ಎಲ್ಲ ಮಾತಾಡ್ತೇವೆ. ನೀವು ಯೋಗ ಮಾಡ್ತೀರಾ, ಧ್ಯಾನ ಮಾಡ್ತೀರಾ? ಹೌದು ಸ್ವಾಮಿ. ಎಷ್ಟು ಸಮಯ ಧ್ಯಾನ ಮಾಡ್ತೀರಿ? ಧ್ಯಾನ ಒಂದು 10 ನಿಮಿಷ ಮಾಡ್ತೇವೆ, 20 ನಿಮಿಷ ಮಾಡಿದ್ರೆ ಧ್ಯಾನ ಅಲ್ಲ ರೀ. ಅದು ಸುಮ್ಮನೆ ಕೂತ್ಕೊಡ್ದು. ಧ್ಯಾನ ಅಂದ್ರೆ ಏನು? ನಿಮ್ಮ ಮನಸ್ಸಿನಲ್ಲಿದೆ ಅಲ್ಲ, ಭಗವಂತ ಎಲ್ಲ ನಿಮ್ಮ ಈ ಶರೀರದೊಳಗೆ ಕೊಟ್ಟಿದ್ದಾನೆ. ಯಥೋ ಪಿಂಡಾಂಡ ತಥೋ ಬ್ರಹ್ಮಾಂಡ. ಈ ಜಗತ್ತಿನಲ್ಲಿ ಏನೈತೆ ನೋಡಿ ಅದೆಲ್ಲ ಇದರಲ್ಲಿದೆ. ಸುಮಾರು 72,000 ನಾಡಿಗಳಿದೆ ಅಂತ ವೇದ ವಿಜ್ಞಾನಿ ಹೇಳಿ, ಅದನ್ನು ಬಿಡಿಸಿಟ್ಟರೆ ಜಗತ್ತಿನ ಉದ್ದದಷ್ಟೇ ಆಗ್ತದೆ ಅಂತ. ಕಟೀಲ್ ಶ್ರೀ ಕಮಲಾದೇವಿ ಪ್ರಸಾದ ಅಸ್ರಣ್ಯರ್ ಪಾತ್ರದ ಮುರ್ಗ ಪಕ್ಕಿಲಿನ ದೈಮರಕ್ಲಿನ ಪೂಜೆ ಮಲ್ಪನ ದೇಶ ಇತ್ತಂಡ ಭಾರತ ವಿದೇಯ ದೇಶಕ್ಕೂ ಪೋಂಡ ನಮ್ಮ ದೇಶನೇ ಕುಚ್ಚನೆ ಮಲ್ಪಡೆ ಎಂದು ಪಂಡ್ಯರ. ಅಭಿಪ್ರಾಯ ಭೇದದಿಂದ ದೇಶ ಹಾಳಾಗಿದೆ. ಜಾತೀಯತೆ ಎಷ್ಟು ಇದ್ರೂ ಕೂಡ ಅಭಿಪ್ರಾಯ ಒಂದೇ, ಆದರೆ ಜಾತಿ ಎಲ್ಲ ಒಂದೇ. ಅಂತಹ ಒಂದು ವೈಶಿಷ್ಟ್ಯವನ್ನ ಈ ವೇಣೂರು ದೇವಸ್ಥಾನದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಆ ಶ್ರಮದಾನದಿಂದ ಗೊತ್ತಾಗ್ತದೆ. ಯಾವ ಜಾತಿ ಯುವ ಜಾತಿ ಅದು ಜಾತಿ ಅಂತ ಶ್ರಮದಾನಕ್ಕೆ ಯಾವ ಜಾತಿಯೂ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಂತಹ ಒಂದು ವೈಶಿಷ್ಟ್ಯತೆ ಇಲ್ಲಿ ನಡೆದಿದ್ದರಿಂದ ಇದು ಶ್ರೇಷ್ಠವಾದಂತಹ ಉದಾಹರಣೆ ಆಗ್ತದೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಯಜಮಾನರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಗುರ್ಕಾರ್ಮೆ ವಹಿಸದ ಪಾತ್ರದ ನಂಗೆ ಬಾರಿ ಮಲ್ಲ ಜವಾಬ್ದಾರಿಕೆ ಉಂಡು. ಲೋಕ ಇತ್ತೆ ನಮ್ಮಂಚಿತು ಒಂದುಂಡು ಪವಿತ್ರ ಭೂಮಿಡು ನಮ್ಮ ಉಲ್ಲ ನಮ್ಮ ಈ ದೇಶದ ಜೋಕುಲೊಂದು ಮಾತ್ರೆಗಳ ಮನಸ್ಸುಗಾಪುಂಡ ನಮ್ಮನ್ನು ನಮ್ಮ ಹಿಂದೊಂದು ಬುಲೆಪಾವಿ ನೀರ ಶಕ್ತಿ ಕೊಡ್ಲೆ ಎಂದು ಮಹಾಲಿಂಗೇಶ್ವರ ದೇವರ ಪ್ರಾರ್ಥನೆ ಮಲ್ಪಗಾಂದು ಪಂಡಿರ. ಅವರು ಹೇಳಿದ್ರಲ್ಲ, ರಾಷ್ಟ್ರೀಯ ಮನೋಭಾವನೆ ಭಾರತದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿದೆ. ಯಾಕೆಂದರೆ ನಮಗೆ ಈ ದೇಶ ಮತ್ತು ದೇವರು ಒಂದೇ. ದೇಶ ಮತ್ತು ದೇವರು ನಮ್ಮದರಲ್ಲಿ ಭೇದ ಇಲ್ಲ. ಇಡೀ ಜಗತ್ತಿನಲ್ಲಿ ದೇಶ ಬೇರೆ, ದೇವರು ಬೇರೆ. ನಮಗೆ ಹಾಗಿಲ್ಲ. ಇಲ್ಲಿರುವಂಥ ಕಲ್ಲಿನಲ್ಲಿಯೂ ನಾವು ಮಹಾಲಿಂಗೇಶ್ವರನ ಕಂಡಿದ್ದೇವೆ. ನಾವು
ಇಲ್ಲಿರುವಂಥ ನೀರಿನಲ್ಲಿ ನಾನು ಗಂಗೆಯನ್ನು ಕಂಡಿದ್ದೇವೆ ನಾವು. ಇಲ್ಲಿರುವಂಥ ಪರ್ವತಗಳಲ್ಲಿ ಕೂಡ ದೇವರನ್ನು ಕಂಡಂಥ ಜನ ನಾವು. ಅಯೋಧ್ಯೆ ಅಂದರೆ ಹೇಳಿದರೆ ರಾಮನ ನೆನಪಾಗ್ತದೆ ನಮಗೆ, ಮಥುರೆ ಅಂದರೆ ಕೃಷ್ಣನ ನೆನಪಾಗ್ತದೆ ನಮಗೆ, ಕಾಶಿ ಅಂದರೆ ವಿಶ್ವನಾಥನ ನೆನಪಾಗ್ತದೆ ನಮಗೆ. ನಾವೊಂದು ಬೇರೆ ರೀತಿಯ ಜೀವನವನ್ನು ನಡೆಸ್ಕೊಂಡು ಬಂದಂಥವ್ರು. ಅದಕ್ಕೆ ಎಲ್ಲದರಲ್ಲೂ ದೇವರನ್ನು ಕಂಡಂಥ ಜನ ಜಗತ್ತಿನಲ್ಲಿದ್ದರೆ ನಾವು ಹಿಂದೂಗಳು ಮಾತ್ರ. ಪೆರಿಂಜೆ ರಾಜಗುತ್ತದ ಜಯರಾಜ ಕಂಬಳಿ, ಬ್ರಹ್ಮಕಲಶ ಸಮಿತಿ ಕಾರ್ಯಗುರ್ಕಾರ್ಯರ ಜಯಂತ ಕೋಟ್ಯಾನ್, ವೇಣೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರ ಪುರುಷೋತ್ತಮರಾವ್, ಸದಸ್ಯರ ಅಣ್ಣು ಮೂಲ್ಯ ಬೊಕ ಕಾರ್ತಿಕ್, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ಜಯರಾಮ ಶೆಟ್ಟಿ, ಸಭಾ ಕಾರ್ಯಕ್ರಮ ಸಮಿತಿದ ಮಹಾವೀರ ಜೈನ್ ಮೂಡುಕೋಡಿಗುತ್ತು, ಪುದೆಕಾಣಿಕೆ ಸಮಿತಿ ಸಂಚಾಲಕರ ರಾಧಾಕೃಷ್ಣ ಹೊಳ್ಳ, ಶ್ರೀಕಾಂತ ಉಡುಪ ಸೇರಿನಂಚ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡರು. ಒಡಿಪು ಜಿಲ್ಲೆ ಕಾಪು ತಾಲೂಕು ಬೆಳಪು ಗ್ರಾಮದ ಶ್ರೀ ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಪಣಿಯೂರುಡು ದೈವಲನ ಪಿರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ಗುರುವಾರ ನಡೆತಂಡ. ಒಡಿಪು ಜಿಲ್ಲೆ ಕಾಪು ತಾಲೂಕು ಬೆಳಪು ಗ್ರಾಮದ ಶ್ರೀ ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಪಣಿಯೂರದ ದೈವಲನ ಪೆರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶಗೂ ಗುರುವಾರ ಅಟ್ಟಣೆ ಮಲ್ತದಿತ್ತೆರ. ವೇದಮೂರ್ತಿ ಬೆಟ್ಟಿಗೆ ವೆಂಕಟರಾಜ ತಂತ್ರಲೆನ ದುಂಬಾಳ್ತೆಡು ಗಣಯಾಗ ನವಗ್ರಹಯಾಗ ಕಳಶ ಪ್ರತಿಷ್ಠೆ ಮಲ್ತದ ಶ್ರೀ ಬಬ್ಬುಸ್ವಾಮಿ ಬೊಕ್ಕ ಪರಿವಾರ ದೈವಲೆನ ಪೆರಪ ಪ್ರತಿಷ್ಠೆ ಮಲ್ತೆರ. ಪಂಚಾಮೃತ ಮೈತದ ಕಳಸ ಮೈಪುನ ವಿಧಿ ವಿಧಾನ ಸುರುವಾಂಡ್ ಅಕ್ಕೇರಿಗೆ ಬ್ರಹ್ಮಕಲಶದ ತೀರ್ಥ ಮೈತದ ತಂಬಿಲ ಪೂಜೆ ಕರಿತೆರ. ದೈವ ದರ್ಶನ ನಡಪಾದ ಭಕ್ತರಿಗೆ ಪ್ರಸಾದ ಕೊರಿಯರ. ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರ ಡಾಕ್ಟರ್ ದೇವಿ ಪ್ರಸಾದ ಶೆಟ್ಟಿ ಬೆಳಪು, ಕ್ಷೇತ್ರದ ಯಜಮಾನ್ಯರ ಪಣಿಯೂರು ಗುತ್ತು ಯೋಗೀಶ್ ಶೆಟ್ಟಿ, ಕಾರ್ಯಗುರ್ಕಾರ್ಯರ ಕರುಣಾಕರ ಶೆಟ್ಟಿ ಪಣಿಯೂರು ಗುತ್ತು, ಗುರ್ಕಾರ್ಯರ ಶಂಕರ ಪಿ ಪ್ರಫುಲ್ಲ ಶೆಟ್ಟಿ ಎಲ್ಲೂರ ಗುತ್ತು, ನಡಿಮನೆ ದೇವರಾಜರಾವ್, ಗುರ್ಕಾರ್ಯರ ಉದಯ ಶೆಟ್ಟಿ ಪಡಮನೆ, ಪ್ರಧಾನ ಕಾರ್ಯಂತರ ಗಣೇಶ್ ಶೆಟ್ಟಿ ಪಣಿಯೂರು ಬರ್ಪಾಣೆ, ನಾಗೇಶ್ ಗುಂಜೂರು, ನಾಂಜಾರ್ ಸಾನದ ಇಲ್ಲ, ಸದರ್ಶನ ಪೂಜಾರಿ ಬಂಟ್ರಬೊಟ್ಟು, ಕರುಣಾಕರ ಗುರುವ ದೇವಾಡಿಗ, ಊರು ಪರ ಊರ್ಲೆನ ಭಕ್ತರು ಬೊಂಬೈ ಸಮಿತಿದ ಕ್ಲೂ ಪಾಲ್ಗೊಂಡರ. ನಾವೂರ ಗ್ರಾಮ ಪಂಚಾಯತ್ ಆವೊಂದುಪ್ಪುನ ಸಮಸ್ಯೆನ ಪರಿಹಾರ ಮಲ್ಪಡೊಂದು ಒತ್ತಾಯ ಮಲ್ತದ ಬಂಟ್ವಾಳ ಬಿಜೆಪಿ ಬೊಕ್ಕ ನಾವೂರು ಗ್ರಾಮಸ್ಥರನ್ನ ನಿಲಿಟ್ಟು ನಾವೂರ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡಪಾಯಿರು. ನಾವೂರು ಗ್ರಾಮ ಪಂಚಾಯತ್ ಆವೊಂದುಪ್ಪುನ ಸಮಸ್ಯೆನ ಪರಿಹಾರ ಮಲ್ಪಡೊಂದು ಒತ್ತಾಯ ಮಲ್ತದ ಬಂಟ್ವಾಳ ಬಿಜೆಪಿ ಬೊಕ್ಕ ನಾವೂರು ಗ್ರಾಮಸ್ಥರ ನಿಲಿಟ್ಟು ನಾವೂರು ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡಪಾಯಿರು. ನಾವೂರು ಗ್ರಾಮ ಪಂಚಾಯತ್ ಕರೆನ ರಡ್ಡು ವರ್ಷಲೆಡ್ ಆಡಳಿತ ವ್ಯವಸ್ಥೆ ಇಡೀ ಕೆಟ್ಟದಿತ್ತದ ಸಾರ್ವಜನಿಕರಿಗೆ ಭಾರಿ ಕಷ್ಟ ಆತಂಡು ಒವ್ವೇ ಕೆಲಸ ಒಂದ ಇಡೀ ನಿದ್ರೆಡುಪ್ಪುನ ನಾವೂರು ಗ್ರಾಮ ಪಂಚಾಯತ್ ಗುರ್ಕಾರ್ಲೆನ ಜಪಡಾವುಡು ಅವ್ಯವಸ್ಥೆನ ಸರಿ ಮಲ್ಪರ ಒಂದಿನ ಪಿಡಿಒರನ್ನು ವರ್ಗ ಮಲ್ಪಡೊಂದು ಪ್ರತಿಭಟನೆದಕ್ಕಲು ಒತ್ತಾಯ ಮಲ್ತೆರು. ಓರ್ವ 11 ಕಟ್ಟೋಣ ಲೈಸೆನ್ಸ್ ನಿರಪೇಕ್ಷಣ ಪತ್ರ ನಡತೊಂದು ಪೋಪಿನ ಸಾಧಿದ ಸಮಸ್ಯೆ ಮಾರ್ಗ ಸಮಸ್ಯೆ ಪರ್ಪುನ ನೀಡಿದ ಸಮಸ್ಯೆ ಈ ರೀತಿದ ಒವ್ವೇ ಅಗತ್ಯದ ಸೌಕರ್ಯ ಕೊರೆಯರ ಪಂಚಾಯತಿಗೆ ಸಾಧ್ಯ ಆ ಒಂದಿಜ್ಜಿಂದ ಪ್ರತಿಭಟನೆ ನಡೆದೂರಿಯರ. ನಾವೂರು ಶಕ್ತಿ ಕೇಂದ್ರದ ಸದಾನಂದ ನಾವೂರು ಪ್ರತಿಭಟನೆದ ದುಂಬಾಳ್ತ ವಹಿಸುತ್ತಿದ್ದರ. ವಿಎಸ್ಎಸ್ ಬ್ಯಾಂಕ್ ನಿರ್ದೇಶಕರ ಹರೀಶ್, ಪಂಚಾಯತ್ ಸದಸ್ಯರು ವಿಜಯ್, ಜನಾರ್ದನ, ನಾರಾಯಣ, ಇಂದಿರಾ, ತ್ರಿವೇಣಿ, ಲೀಲಾ, ಅಪ್ಪಿ, ಬೂತ್ ಸಮಿತಿ ಗುರುಕಾರ್ಯರ್ಭಕ ಸದಸ್ಯರು ಪ್ರತಿಭಟನೆ ನಡೆಯುತ್ತಾರೆ. ಬಂಟ್ವಾಳ ತಾಲೂಕು ಪೆರ್ನೆ ಗ್ರಾಮದ ಮಾಡತ್ತಾರ್ ಕೊರತಿಕಟ್ಟದ ಸಪರಿವಾರ ಶ್ರೀ ವ್ಯಾಘ್ರ ಚಾಮುಂಡಿ ದೈವಸ್ಥಾನಡು ಗುರುವಾರ ದೈವಲೆನ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪಾಯಿರು.
ಬಂಟ್ವಾಳ ತಾಲೂಕು ಪೆರ್ನೆ ಗ್ರಾಮದ ಮಾಡತ್ತಾರ ಕೊರತೆ ಕಟ್ಟದ ಸಪರಿವಾರ ಶ್ರೀ ವ್ಯಾಘ್ರ ಚಾಮುಂಡಿ ದೈವಸ್ಥಾನಡು ಗುರುವಾರ ದೈವಲನ ಪ್ರತಿಷ್ಠಾಪಕ ಬ್ರಹ್ಮಕಲಶ ಘಟ್ಟಣೆ ಮಲ್ತದಿತ್ತರ ಕಾಂಡೆ ಗಣಪತಿ ಹೋಮ ಬ್ರಹ್ಮಕಲಶ ಪೂಜೆ ಇಂಚ ಪ್ರತಿಷ್ಠಾಪಕ ಬ್ರಹ್ಮಕಲಶದ ವಿಧಿ ವಿಧಾನಲೆನ್ ಕರೆತದು ವ್ಯಾಘ್ರ ಚಾಮುಂಡಿ ಉಳ್ಳಾಕುಲು ಕೊರತಿ ಬೊಕ್ಕ ಗುಳಿಗ ದೈವಲನ ಮಂಚ ಪ್ರತಿಷ್ಠೆ ಮಲ್ತೆರ ಕಲಶ ಮೈಪರೆ ಸುಲು ಮಲ್ತದು ಅಕ್ಕಿರಿಗೆ ಬ್ರಹ್ಮಕಲಶ ಮೈತದ ದೈವಲಿಗ ತಂಬಿಲ ಕರೆತದು ಭಕ್ತರಿಗೆ ಪ್ರಸಾದ ಕುರಿಯರ ಮಧ್ಯಾಹ್ನ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡ ಊರು ಪೆರ್ನೆ ಬೊಕ್ಕ ಸುತ್ತಮುತ್ತಲದ ಭಕ್ತರ ಅಂಚನೆ ಪರ ಉರ್ದಕ್ಲು ಸಪರಿವಾರ ವ್ಯಾಘ್ರ ಚಾಮುಂಡಿ ಸಾನದ ಆಡಳಿತ ಪದಾಧಿಕಾರಿಲು ಬ್ರಹ್ಮಕಲಶ ಸಮಿತಿದ ಕುಳಿತದ ದೈವಲನ ಎಂಬು ನಟ್ಕೊಂಡೇರ. ಪುದು ಗ್ರಾಮ ಪಂಚಾಯತ್ ಈ ಸರ್ತಿ ಕಾಂಗ್ರೆಸ್ ವಿರಿಸಾಯದ ಅಭ್ಯರ್ಥಿಲು ಪಿರಗಿಂದದ ಇಡೀ ಬಹುಮತದ ಒಟ್ಟಿಗೂ ಆಡಳಿತ ನಡಪಾವಿರೆಂದು ಜಿಲ್ಲಾ ಪಂಚಾಯತ್ ತುಂಬದ ಸದಸ್ಯರು ಚಂದ್ರ ಪ್ರಕಾಶ್ ಶೆಟ್ಟಿ ವಿಶ್ವಾಸ ತೆರಿಪಾದರು. ಪುದು ಗ್ರಾಮ ಪಂಚಾಯತ್ ಈ ಸರ್ತಿ ಕಾಂಗ್ರೆಸ್ ವಿರಿಸಾಯದ ಅಭ್ಯರ್ಥಿಲು ಪಿರಗಿಂದದ ಇಡೀ ಬಹುಮತದ ಒಟ್ಟಿಗೂ ಆಡಳಿತ ನಡಪಾವಿರೆಂದು ಜಿಲ್ಲಾ ಪಂಚಾಯತ್ ತುಂಬದ ಸದಸ್ಯರು ಚಂದ್ರ ಪ್ರಕಾಶ್ ಶೆಟ್ಟಿ ವಿಶ್ವಾಸ ತೆರಿಪಾದರು. ಬಂಟ್ವಾಳ ತಾಲೂಕದ ಪುದು ಗ್ರಾಮ ಪಂಚಾಯತ್ ಸುತ್ತಡು ಇಲ್ಲೆಲ್ಲದ ಓಟು ಪ್ರಚಾರ ನಡಪಾದು ಸುದ್ದಿ ಮಾಧ್ಯಮದಕ್ಲಡ ಅಭಿಪ್ರಾಯ ತೆರಿಪಾಯರ. ಕರಿನ ಸರ್ತಿ ಅಧಿಕಾರೊಡಿತಿನ ಕಾಂಗ್ರೆಸ್ ಪಕ್ಷದ ಜನಪರ ಆಡಳಿತೊಡೆದು ಉಮೇದು ಪಡೆಯಿನ ಗ್ರಾಮದ ಜನಕಲು ಈ ಸರ್ತಿ ಪಿರ ಕಾಂಗ್ರೆಸ್ ಅಧಿಕಾರ ಕೊರ್ಪುನ ಭರವಸೆ ಕೊಡ್ತಾರಂದ ಪಂಡಿರ. ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಉಮ್ಮರ್ ಪಾರ್ಕ್ ಪಾತಿರ್ದ ಜನಕಲನ ಕಷ್ಟ ಸುಖಗೋ ಗುಮನ ಕೊರ್ನ ಕಾಂಗ್ರೆಸ್ಗೆ ಮುಲ್ಪದ ಜನಕಲು ಏಪಲ ಬಿರಿಸಾಯ ಕೊರ್ಪಿರಂದ ಪಂಡಿರ. ಪುದು ಗ್ರಾಮ ಪಂಚಾಯತದ ದುಂಬುದ ಗುರ್ಕಾರ್ಯರ ರಮ್ಲಾನ್ ಮಾರಿಪಳ್ಳ ಪಾತಿರ್ದು ಶಾಸಕರ್ನ ಪಾತ್ರದಂಚ ಮಾತಾ ನಮ್ಮನೆಡ ಮಾತರೆಲ್ಲ ಒಟ್ಟು ಸೇರ ಒಂದು ಅಭಿವೃದ್ಧಿ ಮಲ್ದಾಂದ ಪಂಡಿರ. ಪುದು ಗ್ರಾಮ ಪಂಚಾಯತ್ ಓಟು ಬೊಕ್ಕ ನೆಟ್ಲ ಮುನ್ನೂರು ಅನಂತಾಡಿದ ಖಾಲಿ ಐನ ರಡ್ಡು ಸ್ಥಾನಲಿಗೆ ಓಟು ನಡೆಪರೈತದ ಬಿಡ್ಸದ ಪ್ರಚಾರ ನಡತೊಂದುಂಡು. ಪುದು ಗ್ರಾಮ ಪಂಚಾಯತ್ ಒಟ್ಟು 10 ವಾರ್ಡ್ಲಿಗೆ 34 ಸದಸ್ಯ ಸ್ಥಾನಲಿಗೆ ಸ್ವಲ್ಪ ತೊಂಬ ಅಭ್ಯರ್ಥಿಲು ನಾಮಪತ್ರ ಕೊಡುದು ಪಂತುಡುಲ್ಲೇರ. ನೆಟ್ಲ ಮುಡ್ನೂರು ಬೊಕ್ಕ ಅನಂತಾಡಿ ಗ್ರಾಮ ಪಂಚಾಯತದ ಖಾಲಿ ರಡ್ಡು ಸ್ಥಾನಲಿಗೆ 4 ತಂಚ ಅಭ್ಯರ್ಥಿಲು ನಾಮಪತ್ರ ಕೊಡದೈತದ ಪಂತದ ಕಲುಟುಲ್ಲೇರ. ಒಂದು ಒಳ್ಳೆಯ ಬಹುಮತದಿಂದ ಖಂಡಿತವಾಗಿ ಪುದು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆಂಬ ನಮಗೆ ಒಂದು ಭರವಸೆಯೊಂದಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅಧಿಕಾರವನ್ನು ಪಡೆಯುತ್ತೇವೆ. ಎಲ್ಲ ಮತದಾರ ಬಾಂಧವರು ಯಾವುದೇ ಒಂದು ಬೇರೆ ಬೇರೆ ಈಗ ಇವತ್ತು ಬೇರೆ ಬೇರೆ ಪಕ್ಷದವರು ಬರ್ಬೋದು, ಆದರೂ 5 ವರ್ಷದಲ್ಲಿ ನಾವು ಒಳ್ಳೆಯ ಅಧಿಕಾರದಲ್ಲಿದ್ದು ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟಿದ್ದೇವೆ. ನಮ್ಮ ರಮ್ಲಾನ್ ಮಾರಿಪಲ್ಲವಿದ್ದಾರೆ ಮತ್ತು ಫಾರೂಕ್ ನಮ್ಮ ಈ ಭಾಗದ ನಾಯಕರಾದ ಫಾರೂಕ್ ರವರಿದ್ದಾರೆ. ಇದರಿಂದ ಒಳ್ಳೆಯ ಒಂದು ವಾತಾವರಣ ಇಲ್ಲಿದೆ. ಖಂಡಿತವಾಗಿಯೂ ಈ ಒಂದು ಗ್ರಾಮ ಪಂಚಾಯಿತಿ ನಮ್ಮ ಎಲ್ಲ ಅಭ್ಯರ್ಥಿಗಳು ಜಯಿಸಿ ಬರ್ತಾರೆ ಎಂಬ ನಮಗೆ ಭರವಸೆ ಇದೆ.
ಎಲ್ಲ ಮತದಾರ ಬಂಧುಗಳು ತಮ್ಮ ಒಂದು ಮತವನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಕೊಟ್ಟು ಬಹುಮತದಿಂದ ಆರಿಸಬೇಕಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಲ್ಕಿ ಹಳೆ ಅಂಗಡಿ ಕೈತಲ್ದ ಪಾವಜ್ಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ಮಲ್ಲ ಉಚ್ಚಯ ನಡ್ತೊಂದಿತ್ತದ ಶ್ರೀ ದೇವೀರ್ನ ಉಚ್ಚಯ ಬಲಿ ಬಾಕಿಮಾರ್ ದೀಪೋತ್ಸವ ಗೌಚಿಡ್ ನಡತಂಡ. ಮೂಲ್ಕಿ ಹಳೆಯಂಗಡಿ ಕೈತಲ್ದ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ಮಲ್ಲ ಉಚ್ಚಯ ನಡ್ತೊಂದಿತ್ತದ ಶ್ರೀ ದೇವೀರ್ನ ಉಚ್ಚಯ ಬಲಿ ಬಾಕಿಮಾರ್ ದೀಪೋತ್ಸವ ಗೌಚಿಡ್ ನಡತಂಡ. ಕ್ಷೇತ್ರದ ತಂತ್ರಿಲು ಶಿವರಾಜ ಉಪಾಧ್ಯಾಯರ ದುಂಬಾಳ್ತಿಡ ಮಧ್ಯಾಹ್ನ ನವಕ ಪ್ರಧಾನ ಮಹಾಪೂಜೆ ಬಯ್ಯಗ ಪೂತ ಪೂಜೆ ರಾತ್ರಿ ಬಯ್ಯನ ಬಲಿ ಬಾಕಿಮಾರ್ ದಿಂಡ ನಡತಂಡ. ಶ್ರೀ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಟ್ಟಡ ಶ್ರೀ ಮಹಾಲಿಂಗೇಶ್ವರ ದೇವರ್ನ ಕಟ್ಟೆ ಪೂಜೆ ನಡಪಾಯರ. ಭಕ್ತರ ರಡ್ಡ ದೇವಸ್ಥಾನಲ್ಲಿನ ಆಡಳಿತ ಮುಕ್ತೇಸರ ಆಡಳಿತ ಮಂಡಲದಕ್ಲು ಈ ಪೊರ್ತುಡಿತ್ಯರ. ದೈವಾರಾಧನೆ ಮಲ್ತಿನಕ್ಲು ಏರ್ಲ ಹಾಳಾಪುಜಿರ. ಸಂಕ್ರಾಂತಿದ ದಿನ ಮೂಲಸ್ಥಾನಗೂ ಇಲ್ಲರ್ದು ಒರಿಯನಾಂಡಲ ಕಡಪುಡ್ಲೆಂದು ತುಳು ಜನಪದ ವಿದ್ವಾಂಸರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನ ಬಣ್ಣಂಜಿ ಬಾಬು ಅಮೀನ್ ಪಂತ್ಯರ. ಬೆಳಪ್ಪು ಗ್ರಾಮ ಪಣಿಯೂರು ಶ್ರೀ ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನದ ಧಾರ್ಮಿಕ ಸಭೆಟ 6 ಉಪನ್ಯಾಸ ಕೊರಿಯರು. ಒಡಿಪು ಜಿಲ್ಲೆ ಕಾಪು ತಾಲೂಕು ಬೆಳಪುರ ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಪಣಿಯೂರು ಜೀರ್ಣೋದ್ಧಾರ ಸಮಿತಿದ ನಿಲೆಟ್ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶದ ಲೆಕ್ಕೊಡು ಗುರುವಾರ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು. ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ದೇವಿ ಪ್ರಸಾದ ಶೆಟ್ಟಿ ಬೆಳಪು ಗುರ್ಕಾರ್ಮೆಡ್ ಕೇಮಾರ್ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ರೀತದ ಧಾರ್ಮಿಕ ಸಭೆ ಉದಿಪನಾಂಡ್. ತುಳು ಜನಪದ ವಿದ್ವಾಂಸರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಬಣ್ಣಂಜಿ ಬಾಬು ಅಮೀನ್ ಭೂತಾರಾಧನೆ ಬಬ್ಬು ಸ್ವಾಮಿನ ಬಗೆಟ್ ಉಪನ್ಯಾಸ ಕೊಡ್ದು ದೈವಾರಾಧನೆ ಮಲ್ತಿನಕ್ಲು ಏರ್ಲ ಹಾಳಾಪುಜರ್. ಸಂಕ್ರಾಂತಿಗೆ ಮೂಲಸ್ಥಾನಗೂ ಇಲ್ಲಾರ್ದು ಒರಿಯನಾಡಲ ಕಡಪುಡ್ಲೆ ನಮ ಇಲ್ಲನ ಎಡ್ಡೆದಿಯರೆ ಕಲ್ಪುಗ ಬಬ್ಬುಸ್ವಾಮಿ ಮುಲ್ಪದ ಮಾತಾ ಶಕ್ತಿಲು ಕೆಮ್ಮೆಲದ ನಾಗಬಿರ್ಮೇರ ಬೈದಿರ್ಲು ಸರ್ವರಿಗ್ಲ ಎಡ್ಡೆ ಮಲ್ಪಡಂದಾರು ಎಡ್ಡೆಪು ಬೇಕಿರ. ಇನಿ ಈತು ಪೊರ್ಲುಡು ಮುಲ್ಪದ ಕಲ್ನ ತುಲೆ ಅಂತರ್ಸಾಕ್ಷಿ ಆತ್ಮಸಾಕ್ಷಿ ಆರು ಇದಕ್ಕೆಲ್ಲ ದುಮ್ಮತ್ತ ಪಾತ್ರನಾರು ಎಡ್ಡೆಡ್ಡೆ ಪಾತ್ರ ಪಂಡೇರು. ನಮ್ಮ ದೈವಾರಾಧನೆ ಮಲ್ತಿನಗಲಿ ಏರ್ಲ ಹಾಳಾಪುಜ ದೈವಾರಾಧನೆ ಮಲ್ತಿನಗಲಿ ಏರ್ಲ ಹಾಳಾಪುಜ ಎಂತ ಐದೀದು ಈತೆ ಕೇಣ್ಣು ಇಡೀ ಮುಲ್ಪ ಸೇರಿದ್ನಗಲು ನೂದು ಚಿಲ್ಲರೆ ಸಾವಿರ ಕುಟುಂಬದಗಳು ಉಳ್ಳಾರು. ನಮ್ಮ ಸಂಕ್ರಾಂತಿ ಪೂಜೆಗೆ ಒರಿಯನಾಂಡಲ ನಮ್ಮ ಮೂಲದ ಇಲ್ಲ ಕಡಪುಡ್ಲೆ ತಂಬಿಲ ನಡಪನಗ ಒರಿಯಾಂಡಲ ಪೋದು ಒಂಜಿ ಆ ಇಲ್ಲ ಕಡಪುಡ್ಲೆ ಇತ ಡಿಕ್ಲರೇಷನ್ ಬತ್ತಿ ಪಕ್ಕ ದೈವನ್ ಮಾತ ಹರಿಹಂಚಾದು ಪೋತ. ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ದೇವರನ್ನು ನಂಬುನವು ಮುಖ್ಯ ಅತ್ತು ದೈವ ದೇವರನ್ನು ಅನುಭವಿಸೋಡು ಅವು ಮುಖ್ಯ. ಆತ್ಮ ಸಾಕ್ಷಾತ್ಕಾರ ಮಲ್ತನೋಡು ಜೀವನದ ಪರಮ ಲಕ್ಷ್ಯ ಅವಡು ವಿಕೃತ ಆಚರಣೆ ಬಗೆಟ್ಟು ಬಣ್ಣಂಜೆ ತೆರಿಪಾದಿರ. ಕೋಲುಗು 15 ಜನ ಮನದಾನೆ ತಂಬಿಲೋಗು ಭಾರಿ ಜನ ಹಿರಿಯರು ಎಂಚಿನ ಕಟ್ಟು ಕ್ರಮ ಪಾಡ್ದಿರ ಅವೇನು ದುಂಬುಕೊನುಲೆ ಎಂದು ಪಂಡಿನ 6 ಮುಲ್ಪ ಸಂಸ್ಕೃತಿನ ಉರಿಪನ ಕೆಲಸ ಆತನಂದು ಪಂಡಿರ. ನಮ್ಮ ದೈವ ದೇವಸ್ಥಾನಲು ಇನಿ ಕೇವಲ ವ್ಯಾಪಾರೀಕರಣ ಮಲ್ತೊಂದುಲ್ಲ ಅವು ಅತ್ತು ದೇವರನ ಸಾನ್ನಿಧ್ಯ ಬರೋಡ ಏರು ಬಡವಡುಲ್ಲೇನ ಅತ್ತು ಏರೆಗೆ ಅವಶ್ಯಕತೆ ಅಂಡ ಆಯ್ಗ ಉಪಕಾರ ಮಲ್ಪುನ ಚಿತ್ತಿನ ಕೆಲಸ ಅವಡು. ಸ್ವಾಮಿ ವಿವೇಕಾನಂದರು ಒಂಜಿ ಕರೆಕ್ಟ್ ಪನ್ಪೇರು ಆಧ್ಯಾತ್ಮ ಬನ್ನಗ ದಾದ ಬನ್ನ ಕೇವಲ ಗಂಟೆ ಜಾಗಂಟೆ ಬೊಟ್ಟುನ ಮಾತ್ರ ಅತ್ತು ಆಧ್ಯಾತ್ಮ ದಾದ ಬನ್ನಗ ಏರು ಬಡವೆಲ್ಲೇನ ಏರು ದೀನ ದಲಿತೆಲ್ಲೇನ ಆಯನ ಕಣನೂರು ವರ್ಷ ನಾವು ಆಧ್ಯಾತ್ಮ ಪನ್ಪಿನ ಅಂಚಿತ್ತಿನ ಪಾತೆರೊಂಡು ಬಂದಿರ ಅಂಚಿತ್ತಿನ ಒಂಜಿ ಮಲ್ಲ ಬಡವರಿಗೆ ಸ್ಪಂದನ ಮಲ್ಪ. ಅದಾನಿ ಕಂಪನಿ ತೆನ್ಕಾಯಿ ಭಾರತದ ಗುರ್ಕಾರ್ಯರ ಕಿಶೋರ್ ಆಳ್ವ, ಪ್ರವೀಣ್ ಭೋಜಶೆಟ್ಟಿ ಪರಾರಿ ಮಲ್ಲೆಟ್ಟು, ಸುಕುಮಾರ ಶೆಟ್ಟಿ ಬೊಂಬೈ, ಬೆಳಪ್ಪು ಗ್ರಾಮ ಪಂಚಾಯತ್ ಗುರ್ಕಾರ್ದೆ ಶೋಭಾ ಭಟ್ ಇಂಚ ಮಹಾದಾನಿಲು ಬೊಕ ದಾನಿಲಿಗೆ ಸಮ್ಮನದ ಮರ್ಯಾದೆ ಮಂತೆರ. ಸಮಿತಿದ ಕಾರ್ಯ ಗುರ್ಕಾರ್ಯರು ಪಣಿಯೂರು ಗೊತ್ತು ಕರುಣಾಕರ ಶೆಟ್ಟಿ, ಕ್ಷೇತ್ರದ ಯಜಮಾನ್ಯರು ಪಣಿಯೂರು ಯೋಗೀಶ್ ಶೆಟ್ಟಿ, ಕ್ಷೇತ್ರದ ವೆಂಕಟರಾಜ ತಂತ್ರಿ, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಉದಯ್ ಶೆಟ್ಟಿ ಪಾದೆಮನೆ, ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ನಡಿಮನೆ ದೇವರಾಜ ರಾವ್,
ಪುಣೆ ಬಂಟೇರ್ನ ಸಂಘದ ಸದಾನಂದ ಶೆಟ್ಟಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಪೂಜೆ ಮಲ್ಪುನ ರಾಘವೇಂದ್ರ ಉಪಾಧ್ಯಾಯ ಪಾಲ್ದೆತ್ತೊಂಡ್ಯರ. ನಿತೇಶ್ ಶೆಟ್ಟಿ ಅಕ್ಕಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಸುರತ್ಕಲ್ ಬಾಳ ತೊತ್ತಾಡಿ ನಾಗ ಬ್ರಹ್ಮಸ್ಥಾನ ಬಕ ಪರಿವಾರ ದೈವ ದೇವೆರ್ಲಿನ ಜೀರ್ಣೋದ್ಧಾರ ಕಾರ್ಯೋಗು ಶಿಲಾನ್ಯಾಸ ನಡಪಾವನ ಬಕ ವಿಜ್ಞಾಪನ ಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆತಂಡ ಕಟೀಲ್ ಅನಂತ ಪದ್ಮನಾಭ ಅಸ್ರಣ್ಯರು ಭಿನ್ನೈತೊನ್ನ ಓಲೆನ ಬಿಡುಗಡೆ ಮಲ್ತೆರ. ಸುರತ್ಕಲ್ ಬಾಳ ತೊತ್ತಾಡಿ ನಾಗ ಬ್ರಹ್ಮಸ್ಥಾನ ಬಕ ಪರಿವಾರ ದೈವ ದೇವರ್ಲೆನ ಜೀರ್ಣೋದ್ಧಾರ ಕಾರ್ಯಗೂ ಶಿಲಾನ್ಯಾಸ ನಡಪಾವನ ಬಕ ಭಿನ್ನೈತೊನ್ನ ಓಲೆ ಬಿಡುಗಡೆ ಕಾರ್ಯಕ್ರಮ ನಡೆತಂಡ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರ ಅನಂತ ಪದ್ಮನಾಭ ಅಸ್ರಣ್ಯರ ವಿಜ್ಞಾಪನ ಓಲೆ ಬಿಡುಗಡೆ ಮಲ್ತೆರ. ಅಸ್ರಣ್ಯರ್ ಪಾತಿರ್ದು ಮಾತೆರ್ಲ ಒಟ್ಟು ಸೇಡ್ದು ದೇವರ ನೆನೆ ತೊಂಡ ಅತ್ತಂಡ ಕೆಲಸ ಮಲ್ತಂಡ ದೇವರಿಗೆ ತೃಪ್ತಿಯಾದ ಆ ಕಾರ್ಯಡು ಗೆಲ್ಮೆ ತಿಕ್ಕೊಂಡು ದೇವಸ್ಥಾನದ ಬ್ರಹ್ಮಕಲಶಗು ದಿನ ನಿಘಂಟಾದಿತ್ತದು ಭಕ್ತರು ಕೈ ಜೋಡಿಸಾದ ಅಭಿವೃದ್ಧಿ ಕಾರ್ಯ ಗೆಲ್ಮೆ ಪಡೆಪನಂಚ ಮಲ್ಪಡೊಂದು ಕೇನುಂಡ್ಯರ. ಕ್ಷೇತ್ರದ ಅನಂತ ಪದ್ಮನಾಭ ತಂತ್ರಿ ಪಾತೆರ್ದ ದೇವೇರ್ನ ಇಂಬುದಂತೆ ಓಲಾ ನಡಪಂದು ಅರಿನ ಅನುಗ್ರಹ ನಮನು ಒಂಜಾದುಪ್ಪು ನಂಚ ಮಲ್ತದಂಡ ಊರು ಪರ ಊರ್ಲೆನ ಭಕ್ತರ ಕಾಯ ವಾಚ ಮನಸ ಬೆನ್ಕಾಂದು ಪಂಡ್ಯರ. ಬೊಂಬಾಯಿ ಸಮಿತಿದ ಸುಬ್ರಹ್ಮಣ್ಯರಾವ್, ಡಾಕ್ಟರ್ ರೋಹಿತ್ ಬೆಂಗಳೂರು, ಅನಿಲ್ ಶೆಟ್ಟಿ ಬಾಳ ಕೆಳಗಿನ ಮನೆ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಆದಿತ್ಯ ಮುಕ್ಕಾಲ್ದಿ ಕಂಡಿಗೆ ಗೂಡು, ಬೊಂಬಾಯಿ ಸಮಿತಿ ಗುರ್ಕಾರ್ಯರ ಕುಶಲ ಭಂಡಾರಿ, ದಿವಾಕರ ಆಳ್ವಾ ತೋಕೂರು ಗುತ್ತು, ಜಯಶೆಟ್ಟಿ ಕುಡುಂಬೂರು ಗುತ್ತು, ಬಾಳ ಪಂಚಾಯತ್ ಗುರ್ಕಾರ್ದಿ, ಹುಲಿಗಮ್ಮ ಆಡಳಿತ ಸಮಿತಿ ಗುರ್ಕಾರ್ಯರು, ದೇವದಾಸ್ ಶೆಟ್ಟಿ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು, ಚಿತ್ತರಂಜನ್ ಭಂಡಾರಿ, ದುಂಬುದ ಮೇಯರ್ ಭಾಸ್ಕರಕ್ಕೆ, ಗಣೇಶಪುರ ದೇವಸ್ಥಾನ ಗುರ್ಕಾರ್ಯರು ಧರ್ಮೇಂದ್ರ, ವೇಣು ವಿನೋದ ಶೆಟ್ಟಿ, ಯತಿರಾಜ ಡಿ ಸಾಲಿಯಾನ್ ಪಾಲ್ದೊಂಡ್ಯರ. ಶಕುಂತಲ ನಾಗೇಶ್ ಶೆಟ್ಟಿ ಬಾಳ ಸನದ ಇಲ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ದೇವರನ್ನ ಜೀರ್ಣೋದ್ಧಾರ ಮಾಡ್ಕೊಂಡು ಆಯ್ತು ಅವರ ನಮ್ಮ ಮಾತನ್ನು ಸಾಫಲ್ಯ ಪಡೆಯೋದು ದೇವರನ್ನು ಬಾಳೆಗೆ ಕೊಂಚ ಅಲಂಕಾರ ಮಾಡ್ತದಂದ ಅಣ್ಣ ಬಾಳೆಗೆ ದಾದ ಗೊತ್ತಾಗುತ್ತೆ ಏನಕ್ಕೆ ಆಯ್ತು ಸಂತೋಷ ಪಡೆಯೋದನ್ನ ಪ್ರೀತಿ ಅಪ್ಪನಾಗಲಿಗೆ ಏನು ಮಾತ್ರ ಭೋಜನ ಮಾಡ್ಕೊಡಾಗಲಿ ಪೂರ ಸಂತೋಷ ಆಗ ಅಂಜ ದೇವರಿಗೆ ಊರ ಗುರುಚಿ ನಂಗೆ ಪೂರ ಬೋಡು ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಇಂಚಿತ್ತಿನ ಮಾತ ಬೇರೆ ಮಲ್ಪರಿಗೆ ಯೋಗ ಬೋರ್ಡ್ಗೆ ಮಾತೆರೆಗಳು ಇಂಚಿತ್ತಿನ ಯೋಗ ದಿಕ್ಕರಿಗೆ ಸಾಧ್ಯನೇ ಅಂಚಾದ ಪುನಃ ನಮ್ಮ ಸಮಯದ ಅಂಚಿತ್ತಿನ ಯೋಗ ನಮಕ್ ಒದಗದು ಬೈದಂಡು ಆ ಯೋಗನ ನಮ್ಮ ಸದುಪಯೋಗ ಮಲ್ತು ನೋಡು ಅವು ಕರ ಸೇವೆರ್ದಾದಿಕ್ಕು ಅಥವಾ ನಮ್ಮ ಒಂದು ತನು ಸಹಾಯ ಮನ ಧನ ಇಂಚಿನೇ ಆದಿಕ್ಕು ನಮ್ಮ 10 ರೂಪಾಯಿ ಕೊರೆ ಸಾಧ್ಯ ತಿನ್ನಲ್ಲ 1 ರೂಪಾಯಿ ಕೊರನಂದಲ್ಲ ದೇವರನ ಅನುಗ್ರಹ ನಮಕ್ಕೆ ಪರಿಪೂರ್ಣವಾದ ಶ್ರದ್ಧೆಡೆ ಕೊರಿಯಲ್ಲ ಅಂಡ ತಿಕ್ಕೊಂಡೆ ಅಂಚಾದ ಪುನಃ ನಮ್ಮ ಮಾತ ಸೇರಿದ ದೈವ ದೇವರನ್ನ ಬೇಲೆ ಮಲ್ಪರಿಗೊಂದೆ ಒಟ್ಟಾದ ಅಂಚಾದ ಪುನಃ ಮಾತೆರ್ಲ ನಮ್ಮ ಶ್ರದ್ಧಾ ಭಕ್ತಿ ಪೂರ್ವಕವಾದ ಆ ದೇವರನ್ನ ಬೇಲೆಗೆ ಜತ್ತಿನಿರ್ದಾಸವಾದ ಈ ಒಂದು ಬೇಲ ಸಾಂಗವಾದ ನೆರವೇರುಡು ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.